ಧ್ವನಿ ಮೀಡಿಯಾ ಅರ್ಪಿಸಿದ ಮಂಜೇಶ್ವರ ಪಿಲಿಗೊಬ್ಬು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಬಹಳಷ್ಟು ಗಣ್ಯರು ಚಿತ್ರನಟ ರಾಜ್ ಬಿ ಶೆಟ್ಟಿ ಆಕರ್ಷಣೆಯ ಬಿಂದುವಾದರು. ಪ್ರತಿ ಇಲ್ಲದೆ ಎಲ್ಲೇ ಜೋಕ್ ಇಲ್ಲ ಎಲ್ಲ ದಾದ ಹುಡುಕ ದಾದ ಹುಡುಗತ್ತು ಜನ ಹೊರ ಪಿಗಿನಲ್ಲಿ ಹೋಗುದು. ಸೊ ಇಂಚಿನ ಧ್ವನಿ ಮೀಡಿಯಾ ಮಂಜೇಶ್ವರದ ಪಿಲಿಗೊಬ್ಬು ಒಂದು ಸುರುತ ವರ್ಷದ ಮಂತ್ರದಲ್ಲಿ ಮಸ್ತ್ ವರ್ಷ ಮಕ್ಕಳೇ ದಯಪಂಡದ ಪ್ರೇಕ್ಷಕರ ಬೇಡಿಕೆಗೆ ರಾಜ್ ಬಿ ಶೆಟ್ಟಿ ತಾಸೆಯ ನಾದಕ್ಕೆ ಹೆಜ್ಜೆ ಹಾಕಿದ್ದು ಇನ್ನೂ ಮೆರುಗು ನೀಡಿತ್ತು. ಕೊಂಡೆಊರು ಶ್ರೀಗಳು ಆಶೀರ್ವಚನ ನೀಡಿದರು. ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಉಪಸ್ಥಿತಿ ಇದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಪ್ರಮುಖರಾದಂಥ ಜಗದೀಶ್ ಮತ್ತು ಸಂದೇಶ್ ಬಹುಶಃ ಮತ್ತು ಅವರ ಮಿತ್ರರಲ್ಲಿ ಸೇರಿಕೊಂಡು ಮಂಜೇಶ್ವರದಲ್ಲಿ ಪ್ರಪ್ರಥಮ ಬಾರಿಗೆ ಮಂಜೇಶ್ವರ ಪಿಲಿ ಹಬ್ಬ ಎಂಬ ಅರ್ಥಪೂರ್ಣ ಮತ್ತು ಸುಂದರವಾದ ಬಾರಿ ಶೋಕದ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮಕ್ಕೆ ನಿಮ್ಮಲು ಮಾಡ್ತಿದ್ದಾರೆ. ಈ ಒಂದು ಪಿಲಿ ಪರ್ವದ ಆ ಒಂದು ಕಾಂಪಿಟೇಷನ್ ಅಪ್ಪಲ್ಲಿ ಪಿಲಿ ವೇಷದ ಕಾಂಪಿಟೇಷನ್ ಮಾತ್ರ ನಮ್ಮ ಕರಾವಳಿ ಪ್ರದೇಶದ ಮತ್ತು ವಿಶೇಷಣ ಕುಡ್ಲ ಮತ್ತು ಈ ಕುಡ್ಲ ಬುಕ್ ನಮ್ಮ ಮಂಜೇಶ್ವರ ಮತ್ತು ಬುಕ್ ಕಾಸುಗೋಡು ಮುಟ್ಟದಲ್ಲ. ನಮ್ಮ ಒಂದು ಸಂಸ್ಕೃತಿ ಆಚರಣೆ ಪರಂಪರೆ ಬುಕ್ಕ ವೇಷಭೂಷಣ ಇಂಚೊಂದು ನಿಂತ ದುಂಬದ ಪೂರ ಪರಂಪರೆ. 8 ತಂಡಗಳ ನಡುವೆ ನಡೆದ ಸ್ಪರ್ಧೆಯಲ್ಲಿ ರಾಧಾಕೃಷ್ಣ ಹುಲಿ ಪ್ರಥಮ ಮತ್ತು ಡಿಜೆ ಬಾಯ್ಸ್ ಹೊಸಂಗಡಿ ದ್ವಿತೀಯ ಸ್ಥಾನ ಗಳಿಸಿತು. ಮುಂದೆ